ಉಷ್ಣವಲಯದ ಹಣ್ಣುಗಳ ಒಟ್ಟು ರಫ್ತಿನಲ್ಲಿ ಮೊದಲ ಸ್ಥಾನದಲ್ಲಿ ಇರುವ ದೇಶ ಫಿಲಿಪ್ಪೀನ್ಸ್. ಅತಿ ಹೆಚ್ಚು ಕ್ಯಾವೆಂಡಿಶ್ ಬಾಳೆಯ ಹಣ್ಣು ರಫ್ತು ಮಾಡುವಲ್ಲಿ ಫಿಲಿಪ್ಪೀನ್ಸ್ ಎರಡನೆಯ ಸ್ಥಾನದಲ್ಲಿದೆ. ಈಕ್ವೆಡಾರ್ ಮೊದಲ ಸ್ಥಾನದ ದೇಶವಾಗಿದೆ. ಫಿಲಿಪ್ಪೀನ್ಸ್ 25 ಲಕ್ಷ ಟನ್ ಅದ್ಭುತ ರುಚಿಯ ಕ್ಯಾವೆಂಡಿಶ್ ರಫ್ತು ಮಾಡುತ್ತದೆ. ಅನಾನಸು ರಫ್ತಿನಲ್ಲಿ ಫಿಲಿಪ್ಪೀನ್ಸ್ ಮೊದಲ ಸ್ಥಾನದಲ್ಲಿ ಇದೆ. ಥೈಲ್ಯಾಂಡ್ ಹಾಗೂ ಕೋಸ್ಟಾರಿಕಾಗಳು ಅದಕ್ಕೆ ಪೈಪೋಟಿ ನೀಡುವ ದೇಶಗಳು. ಮಾವಿನ ಹಣ್ಣು ಫಿಲಿಪ್ಪೀನ್ಸ್ನಿಂದ ಹೆಚ್ಚು ರಫ್ತು ಆಗುವುದಿಲ್ಲ. ಆದರೆ ಅತಿ ಸಿಹಿ ಮಧುರ ಮಾವು ಎಂದು ಇಲ್ಲಿನ ಮಾವು ಗಿನ್ನಿಸ್ ದಾಖಲೆ ಬರೆದಿದೆ. ಭಾರತ, ಮೆಕ್ಸಿಕೋ, ಬ್ರೆಜಿಲ್ ಮೊದಲಾದವು ಹೆಚ್ಚಿನ ಪ್ರಮಾಣದಲ್ಲಿ ಮಾವು ರಫ್ತನ್ನು ಮಾಡುತ್ತದೆ. ಉಷ್ಣವಲಯದ ಹಣ್ಣುಗಳ ಒಟ್ಟು ರಫ್ತಿನಲ್ಲಿ ಫಿಲಿಪ್ಪೀನ್ಸ್ ಮೊದಲ ಸ್ಥಾನದಲ್ಲಿ ಇದ್ದರೆ ಥೈಲ್ಯಾಂಡ್, ವಿಯೆಟ್ನಾಂಗಳು ಪೈಪೋಟಿಗೆ ನಿಂತಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮನಿಲಾ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.